ಕಳೆದ ವರ್ಷದ ಮಳೆಗಾಲದ ಸಂದರ್ಭ ಇಬ್ಬರು ಮಕ್ಕಳು ಹಾಗೂ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂತೆ ಸ್ಪಂದಿಸಿದ್ದೇನೆ. ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ ರೂಪಾಯಿ 23 ಲಕ್ಷ ರೂಪಾಯಿ ಮೊತ್ತವನ್ನು ಅಶ್ವಿನಿಯವರ ಕೃತಕ ಕಾಲುಗಳಿಗೆ ಒದಗಿಸಿದೆ. ಈ ಮೂಲಕ ಎರಡು ಕಾಲುಗಳಿಲ್ಲದ ಅಶ್ವಿನಿ ಮತ್ತೆ ನಡೆದಾಡುವಂತಾಗಲಿ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ತಿಳಿಸಿದ್ದಾರೆ. ಅವರು ಕಳೆದ ವರ್ಷ ಮಳೆಯ ಸಂದರ್ಭ ಮಂಜನಾಡಿ ಕೊಪ್ಪಳ ಸಮೀಪ ಮನೆ ಕುಸಿತದಲ್ಲಿ ಎರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿಯವರ ಹರೇಕಳದ ತಾಯಿ ಮನೆಗೆ ಭೇಟಿ ನೀಡಿ ಕೃತಕ ಕಾಲುಗಳಿಗೆ 23 ಲಕ್ಷ ರೂಪಾಯಿ ನಗದು ಹಸ್ತಾಂತರಿಸಿ ಮಾತನಾಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ, ಮಂಡಲ ಅಧ್ಯಕ್ಷ ಜಗದೀಶ್ ಕುವೆತ್ತ ಬೈಲ್ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಅದರಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ ಜಿ ಹಾಗೂ ಸಂತೋಷ್ ಜಿ ಅವರು ಖುದ್ದಾಗಿ ಕರೆ ಮಾಡಿ ಕುಟುಂಬದ ಜೊತೆ ನಿಲ್ಲುವಂತೆ ಸೂಚಿಸಿದ್ದರು. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರದ ಮಾನ್ಯ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಮಂಗಲ್ ಪ್ರಭಾತ್ ಲೋಧಾ ಇವರ ಲೋಧಾ ಚಾರಿಟೇಬಲ್ ಟ್ರಸ್ಟ್ಗೆ ಮನವಿ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ಕೃತಕ ಕಾಲುಗಳಿಗೆ ತಗಲುವಂತಹ 23 ಲಕ್ಷ ರೂಪಾಯಿ ವೆಚ್ಚವನ್ನು ಒದಗಿಸಿದ್ದಾರೆ. ಆಂಡ್ರೋಲೈಟ್ ಅನ್ನುವಂತಹ ಕಂಪನಿ ಕೃತಕ ಕಾಲು ಜೋಡಣೆಗೆ ಮುಂದಾಗಿದೆ ಅಂತ ಹೇಳಿದ್ರು. ತನಗೆ ಕೃತಕ ಕಾಲು ಜೋಡಿಸಲು ನೆರವಾದಂತಹ ಲೋಧಾ ಟ್ರಸ್ಟ್ಗೆ ಅಶ್ವಿನಿಯವರು ವಂದನೆಯನ್ನು ಸಲ್ಲಿಸಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಆಳ್ವ ಕುವೆತ್ತ ಬೈಲ್, ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್, ದಯಾನಂದ ತೊಕ್ಕೊಟ್ಟು ಮೊದಲಾದವರು ಇದ್ರು. 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಲದ ಅಧ್ಯಕ್ಷ ಆಗಿರತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಕೊನೆಗೆ ಇದಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಯಿಂದ ಜೋಡಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂತ ಸಹಕಾರಿಯವರಾಗಿರ್ತಕ್ಕಂಥ ಪ್ರಕಾಶ್ ಜಿ ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿ ಅವರ ಗಮನಕ್ಕೆ ತಂದರು. ಸಂತೋಷ್ ಜಿ ಅವರು ತುರ್ತು ನನಗೆ ಕರೆ ಮಾಡಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ಹೇಳಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಪ್ಕೊಂಡ್ರು. ಸಂತೋಷ್ ಜಿ ಅವರು ಮತ್ತು ನಾನು ಮಾತನಾಡಿದಾಗ ತತ್ಕ್ಷಣ ಸಂತೋಷದಿಂದ ಇಲ್ಲಿಯ ಮನೆಯ ಪರಿಸರ ಆರ್ಥಿಕ ಪರಿಸ್ಥಿತಿ ಇವರಿಗಾಗಿರ್ತಕ್ಕಂಥ ದುರ್ಘಟನೆಯ ಕಷ್ಟಗಳನ್ನು ನೆನೆದು ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ 23 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಂಡ್ರೋಲೈಟ್ ಅನ್ನತಕ್ಕಂಥ ಕಂಪನಿ ಅವರ ಕೃತಕ ಕಾಲಿನ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಆ ಕಂಪನಿಯ ಪೂರ್ಣ ಹಣವನ್ನು ಈಗಾಗಲೇ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಳಸಿದೆ. ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಕುಟುಂಬದ ಜೊತೆಗೆ ನಿಂತು ಈ ಕಾರ್ಯವನ್ನು ಮಾಡಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಹಕಾರದಿಂದ ವಿಶೇಷವಾಗಿ ನಮ್ಮ ಸ್ಥಳೀಯ ನಮ್ಮ ಉದಯರು ಮತ್ತು ಚಂದ್ರಣ್ಣ ಮತ್ತು ಸುಮಾ ಇವರ ವಿಶೇಷ ಮುತುವರ್ಜಿಯ ಮುಖಾಂತರ ಇದನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಗಮನಕ್ಕೆ ತರುವ ಮುಖಾಂತರ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ಅವರ ಗಮನಕ್ಕೆ ತರುವ ಮುಖಾಂತರ ಇವತ್ತು ನಮ್ಮ ಮಾಜಿ ಬಿಜೆಪಿಯ ರಾಜ್ಯದ ಮಾಜಿ ಅಧ್ಯಕ್ಷರು, ನಮ್ಮ ಸಂಸದರು ಮತ್ತು ನಿರಂತರ ನಮಗೆಲ್ಲ ವಿಷಯದಲ್ಲಿ ಸ್ಫೂರ್ತಿಯುತವಾಗಿ ಸಹಕಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿರುವ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಒಂದು ದೊಡ್ಡ ಈ ಕುಟುಂಬಕ್ಕೆ ಆಸರೆಯಾಗಿ ಒಂದು ದೊಡ್ಡ ಸಹಕಾರವನ್ನು ಕೆಲಸವನ್ನು ಮಾಡಿದ್ದಾರೆ. ಒಂದು ಕಷ್ಟಕ್ಕೆ ಸ್ಪಂದಿಸಿದ ಇತಿಹಾಸ ನಮ್ಮ ಜಿಲ್ಲೆಯಲ್ಲಿಲ್ಲ. ಒಂದು ದಿವಸದಲ್ಲಿ ಆ 23 ಲಕ್ಷ ಅಕೌಂಟಿಗೆ ಬಿದ್ದಿದೆ. ನಮ್ಮ ತಾಲೂಕಲ್ಲೇ ಒಂದು ಇತಿಹಾಸ ಸೃಷ್ಟಿಸಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಮ್ಮ ಅಶ್ವಿನಿಯವರಿಗೆ ಏನೆಲ್ಲ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ಕೊಟ್ಟು, ಇನ್ನು ಮುಂದಕ್ಕೆ ಅವರಿಗೆ ಮನೆ ಬೇಕು, ಮನೆಗೆ ಜಾಗ ಇಲ್ಲ, ಅಲ್ಲಿ ಅದಕ್ಕೆ ಮನೆಗೆ ಜಾಗ ಕೂಡ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುತ್ತಾ ಅವರಿಗೆ ಸಹಕಾರವನ್ನು ಮಾಡಿದಂಥ ಪ್ರಕಾಶ್ ಜಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರಿಗೆ ಕೂಡ ಅಭಿನಂದನೆಯನ್ನು ಮಾಡುತ್ತೆ. ಇದಕ್ಕೆ ಶ್ರಮಪಟ್ಟು ದುಡಿದಂತಹ ನಳಿನಣ್ಣನಿಗೆ ಯಾವತ್ತು ಎಲೆಮರೆ ಕಾಯಿಯಂತೆ ಬಡವರಿಗೆ ಸಹಾಯವನ್ನು ಮಾಡುತ್ತಾ ಇರುವಂಥ ನಳಿನಣ್ಣನಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ಮಾಡುತ್ತಾ ಮಂಗಲ್ ಪ್ರಭಾ ಲೋಧಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಲೋಧಾ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ
ಸ್ವಯಂ ಸೇವಕ ಸಂಘದ ಪ್ರಕಾಶ್ರೀ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಸರ್ ನಳಿನ್ ಶ್ರೀ ಕಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ.